ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಕಲಾ ಸ್ಫೂರ್ತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ದಿನ ನಮ್ಮ ಜೊತೆ ಇದ್ದಾರೆ. ಇವರು ಏಕಲವ್ಯಂತರ. ಯಾಕಂದರೆ ಯಾವುದೇ ಕ್ಲಾಸಿಗೆ ಹೋಗಿ ಅಥವಾ ಯಾವುದೇ ಗುರುಗಳ ಬಳಿಯಲ್ಲಿ ಚಿತ್ರಕಲೆಯನ್ನು ಕಲಿಯದೆ ತಾನೇ ಅಭ್ಯಾಸ ಮಾಡ್ತಾ ಮಾಡ್ತಾ ಬೇರೆಯವರು ಮಾಡೋದನ್ನು ನೋಡ್ತಾ ಅದರ ಜೊತೆಗೆ ಏನು ಯೂಟ್ಯೂಬ್ಗಳಲ್ಲಿ ಸಿಗುತ್ತೆ ಹೀಗೆ ಪ್ರತಿಯೊಂದನ್ನು ಕೂಡ ನೋಡಿ ಕಲಿತಾ ಅದ್ಭುತ ಸಾಧಕಿಯಾಗಿ ಹೊರಹೊಮ್ಮಿದವರು. ತನ್ನ ಅತ್ಯಂತ ಚಿಕ್ಕ ಪ್ರಾಯದಲ್ಲಿ ಉಡುಪಿಯ ಸಾಸ್ತಾನದ ಪರಿಸರದಲ್ಲಿ ಬಹು ಬೇಡಿಕೆಯ ಕಲಾವಿದೆಯಾಗಿ ಇರುವಂಥವರು ಸ್ಫೂರ್ತಿ ಆಚಾರ್ಯ. ಇವರು ಪೆನ್ಸಿಲ್ ಸ್ಕೆಚ್ ಮಾಡ್ತಾರೆ, ವಾಲ್ ಪೇಂಟಿಂಗ್ ಮಾಡ್ತಾರೆ, ರಂಗೋಲಿ ಮಾಡ್ತಾರೆ, ಮೆಹಂದಿ ಹಾಕ್ತಾರೆ, ಸೀರೆ ಕುಚ್ಚಿಯನ್ನು ಹೇಳ್ತೇವೆ ಅದನ್ನು ಮಾಡ್ತಾರೆ. ಅದರ ಜೊತೆಗಾಗಿ ಇನ್ನಷ್ಟು ಕನಸುಗಳನ್ನು ಕಟ್ಕೊಂಡಿದ್ದಾರೆ. ಇತ್ತೀಚೆಗೆ ತಾನೇ ಲೀಫ್ ಆರ್ಟಿಗೂ ಎಂಟ್ರಿ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಅದ್ಭುತವಾದಂತಹ ಒಂದು ಕಲಾ ಸೇವೆಯನ್ನು ಮಾಡ್ತಾ ಇದ್ದಾರೆ, ಬೆಳಗ್ತಾ ಇದ್ದಾರೆ. ಜೊತೆಗೆ ವೃತ್ತಿಯಲ್ಲಿ ಶಾಲಾ ಶಿಕ್ಷಕಿಯಾಗಿದ್ದಾರೆ. ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಜೊತೆಗೆ ಕಲೆಯ ಬಗ್ಗೆ, ಚಿತ್ರಕಲೆಯ ಬಗ್ಗೆ ಅದ್ಭುತವಾದಂಥ ಕನಸನ್ನು ಕಟ್ಟಿಕೊಂಡಿರುವ ಅದ್ಭುತ ಯುವ ಸಾಧಕಿ ಸ್ಫೂರ್ತಿ ಆಚಾರ್ಯ ಅವರನ್ನು ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಕಲಾ ಸ್ಫೂರ್ತಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಕಲಾವಿದ ಸರಣಿ ಕಾರ್ಯಕ್ರಮದ ಇದು ನೂತನ ಸಂಚಿಕೆ ಕಲಾ ಸ್ಫೂರ್ತಿ. ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಉಡುಪಿ ಜಿಲ್ಲೆಯ ಪ್ರತಿಭಾನ್ವಿತ ಕಲಾವಿದೆ. ಯಾಕಂದರೆ ನಾನು ಹೇಳಿದಾಗೆ ಕಲಾವಿದ ಸರಣಿ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಕಲೆಗಳನ್ನು, ಕಲಾ ಪ್ರಾಕಾರಗಳನ್ನು ನಾವು ಸೇರಿಸ್ಕೊಳ್ತೇವೆ. ಯಾಕಂದರೆ ಕಲಾವಿದರು ಅಂದರೆ ಹಾಡುಗಾರರು ಇರ್ಬೋದು, ನಟರು ಇರ್ಬೋದು, ಚಿತ್ರಕಲಾವಿದರು ಇರ್ಬೋದು, ಶಿಲ್ಪಕಲಾವಿದರು ಇರ್ಬೋದು, ಅಥವಾ ಅವರದೇ ಆದಂಥ ಹೊಸ ಶೈಲಿಯ ಕಲೆಗಳನ್ನು ಅಳವಡಿಸಿಕೊಂಡಿರೋ ರಂಗೋಲಿ ಕಲಾವಿದರು ಇರ್ಬೋದು. ಇತ್ತೀಚೆಗೆ ತಾನೇ ನಿಮ್ಗೆ ಗೊತ್ತಿರ್ಬೋದು, ಸೂರ್ಯ ಪುರೋಹಿತ್ ಅನ್ನುವಂಥ ಪ್ರತಿಭಾನ್ವಿತರು ಅದ್ಭುತ ರಂಗೋಲಿ ಕಲಾವಿದರು. ರಂಗೋಲಿ ಕಲೆ ಏನಿದೆ ಅದರಲ್ಲೊಂದು ಹೊಸ ಒಂದು ಶೈಲಿಯನ್ನು ಹುಟ್ಟುಹಾಕಿದವರು. ಅಂದರೆ ಸೂರ್ಯ ಪುರೋಹಿತರು ಮಾಡಿದಂಥ SP ಬಾಲಸುಬ್ರಹ್ಮಣ್ಯಂ ಅಂತ ಅನೇಕ ಕಲೆಗಳು ಬಹಳಷ್ಟು ಪ್ರಸಿದ್ಧಿಯಾಗಿದೆ. ಸ್ಫೂರ್ತಿ ಆಯ್ಕೆ ಮಾಡಿಕೊಂಡದ್ದು ಯಾವುದನ್ನು? ನಾನು ಪೆನ್ಸಿಲ್ ಸ್ಕೆಚ್, ರಂಗೋಲಿ, ಮೆಹಂದಿ, ವಾಲ್ ಆರ್ಟ್, ಮತ್ತು ಈಗ ಲೀಫ್ ಆರ್ಟ್ ಮಾಡ್ತಾ ಇದ್ದೇನೆ. ಮತ್ತು ಫ್ರೀ ಟೈಮಲ್ಲೆಲ್ಲ ಕ್ರಾಫ್ಟ್ ಮಾಡ್ತೇನೆ. ವಾಲ್ ಹ್ಯಾಂಗಿಂಗ್ಸ್, ಸಾರಿ ಕುಚ್ಚು, ಹೀಗೆಲ್ಲ ಮಾಡ್ತಾ ಇರ್ತೇನೆ. ಇದೆಷ್ಟೆಲ್ಲ ಹೇಗೆ ಕಲ್ತ್ರಿ? ಇದೆಲ್ಲ ನನ್ನ ಹಾಬಿ, ಪರ್ಸ್ನಲ್ ಆಗಿ ನಾನೇ ಕಲ್ತಿದ್ದು, ಗುರುಗಳೇ ಇಲ್ಲದೆ. ಇದು ಹೇಗೆ ಸಾಧ್ಯ ಆಯಿತು? ಈಗ ಯೂಟ್ಯೂಬಲ್ಲೆಲ್ಲ ನೋಡಲಿದ್ರೆ ಕಲೀಲಿಕ್ಕೆ ತುಂಬ ಅವಕಾಶ ಉಂಟು ಈಗ, ಸೊ ಹಾಗೆ ಕಲಿತೆ ನಾನು. ನಿಮ್ಗೆ ಇದ್ರಲ್ಲಿ ಆಸಕ್ತಿ ಬರೋದ ಕಾರಣ? ಕಾರಣ ಹಾಗೇನಿಲ್ಲ, ನನಗೆ ಮೊದಲಿಂದ ಇಂಟ್ರೆಸ್ಟ್ ಇತ್ತು. ಆರ್ಟ್ ರಿಲೇಟೆಡ್ ಎಲ್ಲದೂ ಸಹ ನನಗೆ ಇಂಟ್ರೆಸ್ಟ್ ಇತ್ತು. ಹೀಗೆ ಟ್ರೈ ಮಾಡ್ತಾ ಯಾವುದಾದ್ರೂ ನೋಡಿ ಅದನ್ನ ನಾನು ಸಹ ಮಾಡಬೇಕಂತ ನನಗೆ ಅನಿಸ್ತಾ ಇತ್ತು. ಸೊ ನಾನು ಮನೆಯಲ್ಲಿ ಟ್ರೈ ಮಾಡ್ತಿದ್ದೆ. ನನ್ನ ಪೇರೆಂಟ್ಸ್ ಸಹ ನನಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ರು, ಬೇಕಾದ ಮೆಟೀರಿಯಲ್ಸ್ ಎಲ್ಲ ತಂದು ಕೊಡ್ತಾಯಿದ್ರು. ಸೊ ನನಗೆ ಮಾಡಲಿಕ್ಕೆ ತುಂಬ ಸಪೋರ್ಟ್ ಸಹ ಸಿಕ್ತು, ನಾನು ಮಾಡಿದೆ. ಈಗ ಏನು ಮಾಡ್ತಾಯಿದ್ದೀರಾ? ಈಗ ನಾನು ಟೀಚಿಂಗ್ ಮಾಡ್ತಾ ಇದ್ದೇನೆ ಬೈಂದೂರು ಜೂನಿಯರ್ ಕಾಲೇಜಲ್ಲಿ, ಹೈಸ್ಕೂಲ್ ಸೆಕ್ಷನಿಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅನ್ನೋ ಸಬ್ಜೆಕ್ಟ್. ನೀವು ಈ ಒಂದು ಆರ್ಟ್ ಫೀಲ್ಡ್ ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ನೀವು ಅದಕ್ಕೆ ಎಂಟರ್ ಆಗಿದ್ದೆ ಯಾವಾಗ? ಎಲ್ಲರ ಥರನೇ ಹೀಗೆ ನಾನು ಸಹ ಸುಮ್ಮನೆ ಆರ್ಟ್ ಮಾಡ್ತಾಯಿದ್ದೆ, ಡ್ರಾಯಿಂಗ್ ಎಲ್ಲ ಮಾಡ್ತಾಯಿದ್ದೆ ಹೈಸ್ಕೂಲಲ್ಲಿ, PU ಅಲ್ಲಿ ಎಲ್ಲ. ಮತ್ತು ಡಿಗ್ರಿಲಿ ಸ್ವಲ್ಪ ಬ್ರೇಕ್ ಆಯ್ತು ಅಂತ ಮಾಡ್ತಾ ಇರಲಿಲ್ಲ. ಆಮೇಲೆ ಹೀಗೆ ಫ್ರೀ ಟೈಮಲ್ಲೆಲ್ಲ ಏನೋ ಒಂದು ಡ್ರಾಯಿಂಗ್ ಏನಾದರೂ ಮಾಡ್ತಾ ಇರ್ತಿದ್ದೆ. ಕ್ರಾಫ್ಟ್ ಬಗ್ಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಡಿಗ್ರಿ ಟೈಮಲ್ಲಿ ಕೊಡ್ತಾ ಇದ್ದೆ. ಆಮೇಲೆ MSc ಬಂದಮೇಲೆ ಸ್ವಲ್ಪ ಮಾಡುವ ಅಂತ ಆರ್ಟ್ ಇದೆಲ್ಲ ಮಾಡ್ತಾಯಿದ್ದೆ. ಕಾಂಪಿಟೇಷನ್ ಎಲ್ಲ ಇರ್ತಾಯಿತ್ತು ನಮಗೆ. MSc MGM ಕಾಲೇಜಲ್ಲಿ ಪ್ರದೀಪ್ತಾ ಅಂತ ಒಂದು ಈವೆಂಟ್ ಇಡ್ತಾಯಿದ್ರು. ಆ ಟೈಮಲ್ಲಿ ನಮಗೆ ಪೋರ್ಟ್ರೈಟ್ ಪೆನ್ಸಿಲ್ ಸ್ಕೆಚ್ ಅನ್ನೋ ಒಂದು ಕಾಂಪಿಟೇಷನ್ ಇಟ್ಟರು. ನನಗೆ ಮಾಡ್ತೀನಂತ ನನಗೆ ಹೋಪ್ ಇರಲಿಲ್ಲ. ಅವರು ಅಂದರೆ ಆ ದಿವಸ ಕಾಂಪಿಟೇಷನಿಗೆ ನಮಗೆ TMFI ಕಾನ್ಸೆಪ್ಟ್ ಕೊಟ್ಟಿದ್ರು, ಗೊತ್ತಿರಲಿಲ್ಲ. ಸರ್ಪ್ರೈಸ್ ಆಗಿ TMFI ಪೋರ್ಟ್ರೈಟ್ ಮಾಡಲಿಕ್ಕೆ, ಅದರಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು. ಅದರ ಮೇಲಿಂದ ನನಗೆ ಒಂದು ಸ್ವಲ್ಪ ಹೋಪ್ ಬಂತು, ಪೋರ್ಟ್ರೈಟ್ ಮಾಡ್ತೇನೆ ನಾನಂತ. ಅಷ್ಟು ಸಮಯ ಸ್ಫೂರ್ತಿ ಗೊತ್ತಿರಲಿಲ್ಲ. ಅಷ್ಟೊಂದು ಅಂದರೆ ಪೋರ್ಟ್ರೈಟ್ ಮಾಡ್ತೇನೆ ಅನ್ನೋ ಅಷ್ಟು ನನಗೆ ಹೋಪ್ ಇರಲಿಲ್ಲ. ಹೀಗೆ ಸಿಂಪಲ್ ಆಗಿ ಬೇರೆ ಎಲ್ಲ ಸ್ಕೆಚ್ ಮಾಡ್ತಾ ಇದ್ದೆ.
ಕ್ರಾಫ್ಟ್ ಬಗ್ಗೆ ಸ್ವಲ್ಪ ಜಾಸ್ತಿನೇ ಇಂಟ್ರೆಸ್ಟ್ ಇತ್ತು, ಕ್ರಾಫ್ಟ್ ಜಾಸ್ತಿ ಮಾಡ್ತಾ ಇದ್ದೆ ಆ ಟೈಮಲ್ಲಿ. ಮೆಹಂದಿ ತುಂಬ ಹೋಗ್ತಾ ಇದ್ದೆ ಮೊದಲಿಂದ, ಡಿಗ್ರಿಯಿಂದನೇ ಮೆಹಂದಿ ಎಲ್ಲ ಮಾಡ್ತಾ ಇದ್ದೆ. ಬಟ್ ಪೆನ್ಸಿಲ್ ಸ್ಕೆಚ್ ಸ್ವಲ್ಪ ನಮಗೊಂದು ಮೇಯ್ನ್ ಹೋಪ್ ಬಂದಿದ್ದೆ ನನಗೆ ಆ ಕಾಂಪಿಟೇಷನಿಂದ, ಮಾಡ್ತೇನೆ ಅನ್ನೋ ಒಂದು ಹೋಪ್ ಬಂತು ನನಗೆ. ಓಕೆ, ಹಾಗಿದ್ರೆ ಜರ್ನಿ ಸ್ಟಾರ್ಟ್ ಆಗಿದೆ ಈಗ ನಿಮಗೆ, ನಿಮ್ಮಲ್ಲಿರುವ ಕಲಾ ಪ್ರತಿಭೆ ಇಷ್ಟು ಉಂಟು ಅಂತ ಗೊತ್ತಾಗಿದೆ ನಿಮಗೆ ಡಿಗ್ರಿಯಿಂದ? ಹಾಂ, ಡಿಗ್ರಿ MSc ಓಕೆ. ಪೆನ್ಸಿಲ್ ಸ್ಕೆಚ್. ಮನೇಲಿ ಯಾರ್ಯಾರು ಇದ್ದಾರೆ? ಅಪ್ಪ ಅಮ್ಮ ಮತ್ತು ನನ್ನ ತಮ್ಮ. ಓಕೆ. ಈಗ ಮನೇಲಿ ಅಂದ್ರೆ ಬೇರೆ ಯಾರು ಆರ್ಟ್ ಮಾಡೋರು ಇದ್ದಾರೆ? ಆರ್ಟ್ ಅಂದರೆ ನಮ್ಮದು ವಿಶ್ವಕರ್ಮ, ಸೊ ಮನೇಲಿ Yes. ಶಿಲ್ಪಕಲೆ ಅಂದರೆ ಕೆತ್ತನೆ ಕೆಲಸ ಎಲ್ಲ ಮನೇಲಿ ಮಾಡೋರಿದ್ರು. ಮತ್ತೊಬ್ಬ ಅಣ್ಣ ಸ್ವಲ್ಪ ಮೊದಲಿಂದ ಡ್ರಾಯಿಂಗ್ ಎಲ್ಲ ಸ್ವಲ್ಪ ಮಾಡ್ತಾ ಇದ್ದ ಮೊದಲು. ನಿಮಗೆ ವಿಶ್ವಕರ್ಮ ದೇವರ ಸಂಪೂರ್ಣ ಅನುಗ್ರಹ. ಹಾಂ, ಯಾಕೆಂದ್ರೆ ಕಲೆ ಎಲ್ರಿಗೂ ಒಲಿಯುವುದಿಲ್ಲ. ಹೌದು, ಹೊಲಿಸ್ಕೊಳ್ಳೋದು ಬೇರೆ, ಒಲಿಯೋದು ಬೇರೆ, ಹೌದು. ಮತ್ತೆ ಅದನ್ನ ಕಷ್ಟಪಟ್ಟು ಹಠ ಸಾಧನೆ ಮಾಡಿ ಇಟ್ಕೊಳ್ಳೋದು ಬೇರೆ. ಹೀಗೆಲ್ಲ ಕೆಲವು ರೀತಿಯ ಸಾಧಕರು ಇರ್ತಾರೆ. ಬಹುಶಃ ಗುರು ಇಲ್ಲದೇನೆ ಇಷ್ಟೆಲ್ಲ ಪ್ರಕಾರಗಳನ್ನ ಕಲ್ತಿದ್ದೀರಿ. ಯಾವುದೆಲ್ಲ ಮಾಡೋದಕ್ಕೆ ನಿಮ್ಗೆ ಇಷ್ಟ, ಅಥವಾ ಯಾವುದೆಲ್ಲ ಕಲ್ತ್ಕೊಂಡು ಬಂದಿರಿ ಇತ್ತೀಚಿನ ದಿನಗಳಲ್ಲಿ? ಪೆನ್ಸಿಲ್ ಸ್ಕೆಚ್, ಮೆಹಂದಿ ಒಂದು 7 ಇಯರ್ಸಿಂದ ಮಾಡ್ತಾ ಇದ್ದೇನೆ. ನನ್ನ ಕಸಿನ್ ಒಬ್ಬರು ಸಂಧ್ಯಾ ಅಂತ ಇದ್ದಾರೆ, ಅವ್ರ ಜೊತೆ ಹೋಗ್ತಾ ಇದ್ದೆ ಮೊದಲು. ಸೊ ಈಗ ನಾನೇ ಓನಾಗಿ ಮಾಡ್ತೇನೆ. ನಾವಿಬ್ಬರು ಒಟ್ಟಿಗೆ ಹೆಚ್ಚಾಗಿ ಹೋಗ್ತೇವೆ ಬ್ರೈಡಲ್ ಮೆಹಂದಿ. ಮತ್ತು ಈಗ ಪೆನ್ಸಿಲ್ ಸ್ಕೆಚ್ ಹೆಚ್ಚಾಗಿ ಮಾಡ್ತೇನೆ, ವಾಲ್ ಆರ್ಟ್ ಮಾಡ್ತಾ ಇದ್ದೇನೆ, ಲೀಫ್ ಆರ್ಟ್ ಮಾಡ್ತೇನೆ, ಕ್ರಾಫ್ಟ್, ಸಾರಿ ಕುಚ್ಚು, ರಂಗೋಲಿ. ಇನ್ನೇನು ಉಳಿತು? ಇನ್ನು ಹೇಳ್ಬೇಕು ನೀವೇ. ಆ್ಯಕ್ಚುಲಿ ಇವಿಷ್ಟನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ ಕಾಲೇಜ್ ಹೋಗ್ತಾ ಇರ್ಬೇಕಾದ್ರೆ? ಅದೇ ಫ್ರೀ ಟೈಮಲ್ಲಿ, ಸಂಡೇ ಹಾಲಿಡೇಸ್ ಟೈಮಲ್ಲಿ. ಈಗ ಪೆನ್ಸಿಲ್ ಸ್ಕೆಚ್ ಎಲ್ಲ ಆರ್ಡರ್ ಬಂದಿರುತ್ತಲ್ಲ, ನಾನೊಂದು 15 ಡೇಸ್ ಮೊದಲೇ ಆರ್ಡರ್ ತೊಗೊಂಡಿರ್ತೆ, ಟೈಮ್ ನೋಡಿ ಆರ್ಡರ್ ತೊಗೊಂಡು ಮಾಡ್ತೇನೆ. ಓಕೆ. ಈಗ ಹೇಗಿದೆ ಬೇಡಿಕೆ ನಿಮಗೆ ಪೆನ್ಸಿಲ್ ಸ್ಕೆಚ್? ಹಾಂ, ಪೆನ್ಸಿಲ್ ಸ್ಕೆಚಿಗೆ ಆರ್ಡರ್ ಬರ್ತಾನೆ ಇರ್ತದೆ. ಓಕೆ. ನನಗೆ ಈಗ ಸ್ಕೂಲಿಗೆ ಹೋಗ್ಲಿಕ್ಕೆ ಇರ್ತದಲ್ಲ, ಸೊ ಅದನ್ನೆಲ್ಲ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಮಾಡೋದು. ಓಕೆ. ಎಜುಕೇಷನ್ ಹೇಗೆ ಮಾಡಿ, ಎಲ್ಲಿ ಮಾಡಿರಿ? ಎಜುಕೇಷನ್, ಹೈಸ್ಕೂಲ್ ಎಜುಕೇಷನ್ ಎಲ್ಲ ವಿವೇಕ PU ಕಾಲೇಜ್ ಅದರಲ್ಲೇ ಮಾಡಿದ್ದು. ಮತ್ತು ಡಿಗ್ರಿ SMS ಕಾಲೇಜ್ ಬ್ರಹ್ಮಾವರ, ಅದರಲ್ಲಿ BCA ಮಾಡಿದ್ದೆ ನಾನು. ನೆಕ್ಸ್ಟ್ MSc ಮಾಡಿದೆ, MSc ಕಂಪ್ಯೂಟರ್ ಸೈನ್ಸ್ MGM ಕಾಲೇಜ್ ಉಡುಪಿಯಲ್ಲಿ ಮಾಡಿದ್ದು. ಓಕೆ. MGM ಕಾಲೇಜ್ ಅಂದ್ರೆ ಕಲೆಗೆ ಬಹಳಷ್ಟು ಪ್ರೋತ್ಸಾಹ ಕೊಡುವಂತ ಕಾಲೇಜ್. ಎಲ್ಲ ಪ್ರಕಾರದ ಕಲೆಗೂ ಅಲ್ಲಿ ಬಹಳಷ್ಟು ಬೆಲೆ ಇರ್ತದೆ. ಈಗ ಇದೆಲ್ಲದರ ಹಿಂದೆ ನಿಮಗೆ ಗುರು ಅಂತ ಕಾಣಿಸಿದ್ದು ಯೂಟ್ಯೂಬ್ ಅಥವಾ ಬೇರೆ ಯಾರಾದ್ರು? ನನ್ನ ಸ್ವಂತ ಅಂದರೆ ನಾನು ಯಾವುದಾದ್ರೂ ಒಂದು ನೋಡಿದರೆ, ನೀವು ಆವಾಗಲೇ ಹೇಳಿದೆ ಸೂರ್ಯ ಪುರೋಹಿತ್ ಅಂತ, ನಾನು ಆ್ಯಕ್ಚುಲಿ ಅವರ ರಂಗೋಲಿ ನೋಡಿಯೇ ನನಗೆ ಇನ್ಸ್ಪಿರೇಷನ್. ಏನಾದರೂ ನೋಡಿದ ಕೂಡಲೇ ಇದು ಸಹ ನಂಗೆ ಮಾಡ್ಲಿಕ್ಕೆ ಆಗ್ತದೆ ಅನ್ನೋ ನನಗೆ ಅನಿಸ್ತಾ ಇತ್ತು. ನಾನು ಬಂದು ಟ್ರೈ ಮಾಡ್ತಿದ್ದೆ ಮನೇಲಿ. ಫಸ್ಟ್ ಅಟೆಂಪ್ಟ್ ಫೇಲ್ ಆಗಿರ್ಬೋದು, ಮತ್ತೆ ಟ್ರೈ ಮಾಡ್ತಾನೆ ಇರ್ತಿದ್ದೆ. ಹೌದು, ಟ್ರೈ ಮಾಡ್ತಾನೆ ಇರ್ತಿದ್ದೆ, ಬರ್ತಾ ಇತ್ತು ಒಂದು ರಿಸಲ್ಟ್ ನನಗೆ. ರಂಗೋಲಿಯಲ್ಲಿ ಆಸಕ್ತಿಯನ್ನು ಪಡಿಸ್ಕೊಂಡ್ರಿ? ಹಾಂ, ರಂಗೋಲಿ ಮೊದಲಿಂದ ಸಹ, ಅಂದರೆ ನಮ್ಮ ಮನೆ ಹತ್ರ ಚೌತಿ ಎಲ್ಲ ಆಗ್ತಾ ಇರ್ತಿತ್ತು, ಆವಾಗ ಕಾಂಪಿಟೇಷನ್ ಇಡ್ತಾ ಇದ್ರು, ಅದರಲ್ಲಿ ಸಹ ನನಗೆ ಮಾಡ್ತಾ ಇದ್ದೆ, ಪ್ರೈಸ್ ಸಿಗ್ತಾ ಇತ್ತು. ಅಂದ್ರೆ ಸಣ್ಣ ಪುಟ್ಟ ರಂಗೋಲಿ ಅಲ್ಲಿ ಅಂದ್ರೆ ಸ್ವಲ್ಪ ಜನರ ನಡುವೆ ಆಗುವಂತ ಕಾಂಪಿಟೇಷನ್ಸ್ ಅದೆಲ್ಲ ಚುಕ್ಕಿಗಳನ್ನು ಸೇರಿಸಿ ಮಾಡುವಂತ ರಂಗೋಲಿ. ಆದ್ರೆ ಇತ್ತೀಚೆಗಿನ ಏನು 3D ರಂಗೋಲಿ ಇರಬಹುದು ಅಥವಾ ಹೊಸದಾಗಿ ಮಾಡುವಂತ ವ್ಯಕ್ತಿಗಳನ್ನ, ದೇವರ ಚಿತ್ರಗಳನ್ನ, ಅಂದ್ರೆ ಆ ಒಂದು ರಂಗೋಲಿ ಕಲೆ ಬಹುಶಃ ತುಂಬಾ ಕಡಿಮೆ ಜೀವಿತಾವಧಿ ಇರುವಂತಹ ಕಲೆ ಅಂದ್ರೆ ರಂಗೋಲಿ ಕಲೆ. ಯಾರಾದ್ರೂ ಒಬ್ಬ ಪುಣ್ಯಾತ್ಮ ಒಂದು ಗೀಟ್ ಹೇಳಿದ್ರು ಬಿಟ್ರು ಸಾಕು, ಹೆಚ್ಚಬೇಡ, ಒಂದು ಹಾತೆ ಹಾರ್ಕೊಂಡು ಬಂದು ದೇವರ ಚಿತ್ರ ಬಿಡಿಸಿದ ಕಣ್ಣಿನ ಮೇಲೆ ಕೂತ್ರು ಹೋಯ್ತು. ಅಂದ್ರೆ ಅಷ್ಟೂ ಬಹಳ ಕಷ್ಟದಿಂದ ಸಾಕಬೇಕಾದಂತ ಕಾಪಾಡಬೇಕಾದಂತ ಆರ್ಟ್ ಅಂದ್ರೆ ರಂಗೋಲಿ. ಅದನ್ನ ನೀವು ತುಂಬಾ ದಿವಸ ಇಟ್ಕೊಂಡು ತೋರ್ಸ್ಲಿಕ್ಕೆ ಆಗುದಿಲ್ಲ ರಂಗೋಲಿಯನ್ನ. ಹಾಗೆಂತೇಳಿ ಅದರ ಬೇರೆ ಆರ್ಟ್ ಬಿಡಿಸಬೇಕಾದಂತ ಪರಿಶ್ರಮಕ್ಕಿಂತ ಜಾಸ್ತಿ ಪರಿಶ್ರಮ ಇದಕ್ಕೆ ಬೇಕಾಗ್ತದೆ. ಹುಡಿ ಹಾಕುವಲ್ಲಿ ಎಲ್ಲೋ ಕಲರ್ ಬೇರೆ ಆದ್ರೂ ಏನೇನಾಗ್ಬಿಡುತ್ತೆ, ಬೇರೆ ಎಲ್ಲ ಸ್ವಲ್ಪ ಬೇರೆ ವೈಟ್, ಬೇರೆ ಕಲರ್ ಅನ್ನು ಅಪ್ಲೈ ಮಾಡೋದಿಲ್ಲ. ಈ ರಂಗೋಲಿ ಕಲೆಯ ಹೊಸ ವಿಧಾನಗಳ ಬಗ್ಗೆ ಏನು ನಿಮ್ಗೆ ಆಸಕ್ತಿ? ಮೊದಲು ನೀವು ಹೇಳ್ದಂಗೆ ನಾನು ಚುಕ್ಕಿ ರಂಗೋಲಿ ಎಲ್ಲ ಇಡ್ತಾ ಇದ್ದೆ. ಈಗ ಅದೇ ನಾನು ಫಸ್ಟಿಗೆ ನಮಗೆ ಇಲ್ಲಿ ಯಾವುದು ಮನ್ವಂತರ ಅನ್ನೋ ಒಂದು ಪ್ರೋಗ್ರಾಮ್ ಮಾಡಿದ್ರು, ರಾಮ ಜನ್ಮಭೂಮಿ ಇದರ ದಿವಸ. ಅದಕ್ಕೊಂದು ಕಾಂಪಿಟೇಷನ್ ಇಟ್ಟಿದ್ರು, ರಂಗೋಲಿ ಸ್ಪರ್ಧೆ ಅಂತ, ರಾಮ ರಂಗೋಲಿ ಕಾನ್ಸೆಪ್ಟಲ್ಲಿ. ಸೊ ಅದರಲ್ಲಿ ನಾನು ಫಸ್ಟ್ ಟ್ರೈ ಮಾಡಿದ್ದೆ, ಅದರಲ್ಲಿ ನಾನು ಟಾಪ್ 15ಗೆ ಸೆಲೆಕ್ಟ್ ಆಗಿದ್ದೆ. ಅದು ನನಗೆ ಒಂದು ನಾನು ಆರ್ಟ್ ಮಾಡ್ತೇನೆ ಅಂದರೆ ರಾಮನ ಒಂದು ಡ್ರಾ ಮಾಡಿದ್ದೆ ರಂಗೋಲಿಲಿ, ಅದ್ರ ನನಗೆ ಅದೊಂದು ಹೋಪ್ ಬಂತು, ನಾನು ಮಾಡಬಲ್ಲೆ, ರಂಗೋಲಿಲೂ ಸಹ ನಾನು ಆರ್ಟ್ ಮಾಡಬಲ್ಲೆ ಅಂತ. ಅದರಿಂದ ನೆಕ್ಸ್ಟ್ ಕೃಷ್ಣಂದು ಒಂದು ಮಾಡಿದೆ, ಮತ್ತು ದೀಪಾವಳಿ ದಿವಸ ಒಂದು ಲಕ್ಷ್ಮೀದು ಮಾಡಿದೆ. ಹೀಗೆ ಬೇರೆ ಬೇರೆ ರಂಗೋಲಿನೂ ಸಹ ನಾನು ಟ್ರೈ ಮಾಡಿದೆ. ಸ್ಫೂರ್ತಿ ಯಾರು? ಸ್ಫೂರ್ತಿ ಅದೇ ನಾನು ಎಲ್ಲಿ ಬೇರೆ ಎಲ್ಲ ಕಲಾವಿದರೇ ನನಗೆ ಸ್ಫೂರ್ತಿ. ಹೆಸರೇ ಸ್ಫೂರ್ತಿ, ಬೇರೆ ಕಲಾವಿದರೇ ಸ್ಫೂರ್ತಿ, ಅವರನ್ನು ನೋಡಿನೇ ನಾನು
ಹೊಸ್ತನ ನೀವು ಕಲಿತೇನೆ. ತುಂಬಾ ಇಷ್ಟಪಡುವಂತ ಕಲಾವಿದರು? ಆ, ವಿಲಾಸ್ ನಾಯಕ್ ಆರ್ಟಲ್ಲಿ ಬೇರೆ ಬೇರೆ ತುಂಬಾ ಆರ್ಟಿಸ್ಟ್ ಇದ್ದಾರೆ. ಅಲ್ಲ ಏನಂದ್ರೆ ರಂಗೋಲಿಲಿ ಯಾರೇ ಒಳ್ಳೆ ಕಲಾಕೃತಿ ಕಂಡಾಗ ನಮ್ಗೆ ಅದೆಲ್ಲ ಖುಷಿನೇ. ಖುಷಿನೇ. ಯಾಕಂದ್ರೆ ಅದು ಬಿಡಿಸಿದಂತ ಚಿತ್ರಕಾರನ ಬಗ್ಗೆ ನಮಗೆ ಒಬ್ಬನೇ ಚಿತ್ರಕಾರ ಅಂತ ಇಟ್ಕೊಳ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಚಿತ್ರಮಿತ್ರ ಇದ್ದಾರೆ, ಆಮೇಲೆ ನಾವು ವ್ಯಂಗ್ಯ ಚಿತ್ರಕ್ಕೆ ಹೋದ್ರೆ ನಾಡಿಗ್ ಅವರು ಇದ್ದಾರೆ, ಪಿ ಮಹಮ್ಮದ್ ಅವರು ಇದ್ದಾರೆ, ಚಂದ್ರ ಗಂಗೋಳಿ ಅವರು ಇದ್ದಾರೆ, ಸತೀಶ್ ಆಚಾರ್ಯ ಇದ್ದಾರೆ ಕಾರ್ಟೂನಿಸ್ಟ್, ಹೀಗೆ ಬೇಕಾದಷ್ಟು ಜನ ಇದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ಶೈಲಿ. ಬಟ್ ನಮಗೆ ಕಲಿಲಿಕ್ಕೆ ಇವತ್ತು ಬಹಳಷ್ಟು ಆಸ್ಪದ ಇದೆ. ಮೊದಲೆಲ್ಲ ಏನಂದ್ರೆ ನಮಗೆ ಪೇಪರ್ ಮಾತ್ರ ನೋಡ್ತಾ ಇದ್ವಿ, ಬೇರೆ ಗೊತ್ತಾಗ್ತಿಲ್ಲ. ಈಗ ಯೂಟ್ಯೂಬ್ ಇದೆ, ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ತರ ಮಾಡ್ಬೇಕು ಅನ್ನೋದು. ಸ್ಫೂರ್ತಿ, ಇದನ್ನೆಲ್ಲ ಬಿಟ್ಟು ನಿಮ್ಗೆ ನೀವು ತುಂಬಾ ಇಷ್ಟಪಡುವಂತ ಪ್ರಕಾರ ಅಂದ್ರೆ ಪೆನ್ಸಿಲ್ ಸ್ಕೆಚ್. ಪೆನ್ಸಿಲ್ ಸ್ಕೆಚ್. ಓಕೆ, ಅದರಲ್ಲಿ ಏನೆಲ್ಲ ಆರ್ಟ್ಗಳನ್ನ ಇದುವರೆಗೆ ನೀವು ಮಾಡಿದ್ರೆ ಚಾಲೆಂಜ್ ಆಗಿ ನನಗೆ ಸಿಕ್ಕಿದ್ದು ಅಂತ? ಪೋರ್ಟ್ರೈಟ್. ಆಕ್ಚುಲಿ ನಾನು ಪೆನ್ಸಿಲ್ ಸ್ಕೆಚ್ ಪೋರ್ಟ್ರೈಟ್ ಫಸ್ಟ್ ಪ್ರೆಸೆಂಟ್ ಮಾಡಿದ್ದು ನಮ್ದು ಶಿವಸುಜ್ಞಾನ ಸ್ವಾಮೀಜಿ ಅವರಿಗೆ ಕಚ್ಕೆಯಲ್ಲಿ ಪ್ರೆಸೆಂಟ್ ಮಾಡಿದೆ. ಫಸ್ಟ್ ನಾನು ಅದನ್ನು ಹೇಳಿದ್ನಲ್ಲ, ಫಸ್ಟ್ ಮಾಡಿದ್ದು ನಾನಲ್ಲಿ TMF ಇದು ಕಾಂಪಿಟೇಷನಲ್ಲಿ. ಅದಾದಮೇಲೆ ಹೀಗೆ ಮನೆಯವರದೆಲ್ಲ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೆ. ಅದಷ್ಟೊಂದು ಸಕ್ಸಸ್ ಆಗಿರಲಿಲ್ಲ, ಮಾಡ್ತಿದ್ದೆ ಹೀಗೆ ಫ್ರೆಂಡ್ಸ್ ಇದೆಲ್ಲ ಟ್ರೈ ಮಾಡಿದೆ. ಆಮೇಲೆ ಫಸ್ಟ್ ಒಂದು ನಾನು ಆರ್ಟ್ ಮಾಡಿ ಒಂದು ಫ್ರೇಮ್ ಮಾಡಿ ಪ್ರೆಸೆಂಟ್ ಮಾಡಿದ್ದು ಶಿವಸುಜ್ಞಾನ ಸ್ವಾಮೀಜಿ ಅವರಿಗೆ ನಮ್ಮ ಕಚ್ಕೆ ಮಠದಲ್ಲಿ. ಅದ್ರ ಮೇಲಿಂದ ನನಗೆ ತುಂಬ ಆರ್ಡರ್ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಗುರುಗಳ ಆಶೀರ್ವಾದ ಸ್ಟಾರ್ಟ್ ಆಯಿತು. ಈಗ ಅಧಿಕೃತವಾಗಿ ನೀವು ಎಂಟ್ರಿ ಕೊಟ್ಟಾಗ ಹೌದು. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ತುಂಬಾ ಖುಷಿ ಆಯ್ತು ನನಗೆ. ಆವಾಗ ಅಲ್ಲಿ ಚಾತುರ್ಮಾಸ ಆಗ್ತಾ ಇತ್ತು ಕಚ್ಕೆಯಲ್ಲಿ. ಆ ಟೈಮಲ್ಲಿ ನಾನು ಅವರಿಗೆ ಪ್ರೆಸೆಂಟ್ ಮಾಡಿದೆ. ಅದು ಹೇಳಿದಾಗೆ ಅವರ ಆಶೀರ್ವಾದ ನನ್ನ ಇಷ್ಟ ಮಟ್ಟಿಗೆ ಕರ್ಕೊಂಡು ಬಂದಿದೆ. ಓಕೆ, ಆಮೇಲೆ ಬೇರೆ ಆರ್ಟ್ಗಳ ಬಗ್ಗೆ? ಬೇರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಬೇರೆ ಔಟ್ಸೈಡಿಂದ ಆರ್ಡರ್ ಸಹ ಬರ್ತಾ ಇತ್ತು, ಅದನ್ನೆಲ್ಲ ಮಾಡ್ತಾ ಇದ್ದೆ. ಮತ್ತು ಹೀಗೆ ಫಿಲ್ಮ್ ಆ್ಯಕ್ಟರ್ಸ್ದೆಲ್ಲ ಕೆಲವ್ದು ಮಾಡಿದ್ದೆ. ಫಸ್ಟಿಗೆ ಯಶಿದೊಂದು ಮಾಡಿದ್ದೆ, ಮತ್ತು ರಕ್ಷಿತ್ ಶೆಟ್ಟಿ, ಹೀಗೆ KGF ಅಲ್ಲಿ ಗರುಡ ಅನ್ನೋ ಕ್ಯಾರೆಕ್ಟರ್ ಅವರದ್ದು ಸಹ ಮಾಡಿದ್ದೆ. ಮತ್ತು ಹೀಗೆ ಮಾಡ್ತಾ ಇದ್ದೆ. ಮೊನ್ನೆ ಶಂಕರ್ನಾಗಿದ್ದು ಲೀಫ್ ಆರ್ಟಲ್ಲಿ ಮಾಡಿದ್ದೆ. ವೀರೇಂದ್ರ ಹೆಗ್ಗಡೆ ಅವರದ್ದು ಮಾಡಿದ್ದೇನೆ. ಯಾವ್ದು ಲೀಫ್ ಆರ್ಟಲ್ಲಿ? ಇಲ್ಲ, ವೀರೇಂದ್ರ ಹೆಗ್ಗಡೆ ಅವರದ್ದು ಪೋರ್ಟ್ರೈಟ್ ಮಾಡಿದ್ದೇನೆ. ಲೀಫ್ ಆರ್ಟಲ್ಲಿ ಶಂಕರ್ನಾಗ್ ಅವರದ್ದು ಮಾಡಿದ್ದೇನೆ. ಈಗ ಲೀಫ್ ಆರ್ಟ್ ಹೇಗೆ ಕಲ್ತ್ರಿ? ಲೀಫ್ ಆರ್ಟ್ಸ್ ಹೀಗೆ ಆರ್ಟ್ ಮಾಡ್ತೀನಲ್ಲ, ಸೊ ನನಗೆ ಲೀಫ್ ಆರ್ಟ್ ಅಷ್ಟೊಂದು ಟಫ್ ಅನಿಸ್ಲಿಲ್ಲ. ಪೆನ್ಸಿಲ್ ಸ್ಕೆಚ್ ಮಾಡಿದವರಿಗೆ ಲೀಫ್ ಆರ್ಟ್ ಕಷ್ಟ ಆಗುದಿಲ್ಲ ಆಕ್ಚುಲಿ ಹೇಳ್ಕಂದ್ರೆ. ಫಸ್ಟಿಗೆ ನಾನು ಸ್ಕೆಚ್ ಮಾಡ್ಕೊಳ್ತಿದ್ದೆ. ಕಟ್ ಮಾಡೋದ್ರಲ್ಲಿ ಇರೋದು. ಹೌದು, ಕಟ್ ಮಾಡೋದ್ರಲ್ಲಿ ಇರುವಂತದ್ದು. ಆದ್ರೆ ನಿಮಗೆ ಆರ್ಟ್ ಫೀಲ್ಡ್ ಅಲ್ಲಿ ಇದ್ದವರಿಗೆ ಅದು ಹಾಗೆ ಮಾಡ್ಕೊಂಡು ಹೋಗ್ಬೋದು. ಹೊರಗಡೆ ನೋಡಿದಾಗ ನಮಗೆಲ್ಲ ಅದು ದೊಡ್ಡ ವಿಷಯ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಅದು ಒಂದು ವಿಜ್ಞಾನ ಅಂತ ಅನ್ಕೊಳ್ಬೋದು. ಯಾಕೆಂದ್ರೆ ನಿಮ್ಗೆ ಅದರ ಏನ್ ಹೇಳ್ತಾರೆ ಎಲ್ಲ ಅದರ ಸೂತ್ರಗಳೆಲ್ಲ ಗೊತ್ತಿರ್ಬೇಕು. ಯಾಕೆ ಪೆನ್ಸಿಲ್ ಸ್ಕೆಚ್ಗೂ ಲೀಫ್ ಆರ್ಟಿಗೆ ಏನು ವ್ಯತ್ಯಾಸ ಇರ್ತದೆ ಅಂತ ಅನ್ಕೊಂಡು. ಬೇರೆ ನಿಮ್ಗೆ ಆರ್ಟ್ ಅಲ್ಲಿ ಈಗ ಲೀಫ್ ಆರ್ಟ್ ಬಿಟ್ರಿ ಬೇರೆ ಯಾವ್ದಾರ ಟ್ರೈ ಮಾಡಿದ್ರಿ? ಮೆಹಂದಿ ನಾನು ಹೆಚ್ಚಾಗಿ ಬ್ರೈಡಲ್ ತುಂಬಾ ಮೆಹಂದಿ ಮಾಡಿದ್ದೆ. ಮೆಹಂದಿಯಲ್ಲಿ ಏನನ್ನ ಹೊಸತನವನ್ನೇನು? ಮೆಹಂದಿಲಿ ನಾನು ಫಿಗರೇಟಿವ್ ವರ್ಕ್ ನೆಲ್ಲ ಮಾಡ್ತೇನೆ. ಫಿಗರೇಟಿವ್ ವರ್ಕ್ ಅದಕ್ಕೆ ತುಂಬಾ ಡಿಮ್ಯಾಂಡ್ ಸಹ ಉಂಟು ಈಗ. ಹಾಗೆ ಹೆಚ್ಚಿನವರು ಯಾರು ಫಿಗರೇಟಿವ್ ವರ್ಕ್ ಮಾಡೋರು ಇಲ್ಲ, ಮಾಡಿದ್ರು ಸಹ ಅಷ್ಟು ಪಕ್ಕ ಬರೋದು ಸ್ವಲ್ಪ ಕಷ್ಟನೇ. ಮತ್ತೆ ಅಂದ್ರೆ ಅಷ್ಟು ಹೊತ್ತು ಮದುಮಗಳಿಗೆ ಕೂತ್ಕೊಳ್ಳಿ ಪೇಷನ್ಸ್ ಇರುದಿಲ್ಲ. ಮದುಮಗಳು 25 ಜನ ಕರೆಯೋದು ಅಂತ ಹೊತ್ತಿನಲ್ಲಿ ಕೈ ಎರಡು ಕೊಟ್ಟು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಮದುಮಗಳಿಗೆ ಕೈ ಕೊಡ್ಲಿಕ್ಕೆ ಆಗೋದಿಲ್ಲ. ಹಾಗಿರೋ ಸಂದರ್ಭದಲ್ಲಿ ಹೇಗೆ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಹೇಗೆ ಉಡುಪಿಯಲ್ಲಿ? ಉಡುಪಿಲಿ ನಾವು ತುಂಬ ಕಡೆ ಮಾಡಿದ್ದೇವೆ ಬ್ರೈಡಲ್ ಮೆಹಂದಿ. ನಾನು ಹೇಳಿದ್ನಲ್ಲ, ನನ್ನ ಕಸಿನ್ ಒಬ್ರು ಇದ್ದಾರೆ ಸಂಧ್ಯಾ ಅಂತ, ನಾವಿಬ್ರು ಒಟ್ಟಿಗೆ ಜಾಸ್ತಿ ಹೋಗ್ತೇವೆ. ಅಲ್ಲ, ಫಿಗರೇಟಿವ್ ವರ್ಕ್ ಹೇಗೆ ಮಾಡ್ತೀವಿ? ಫಿಗರೇಟಿವ್ ವರ್ಕ್ ನಾನು ಹೇಳಿದ್ನಲ್ಲ, ಆರ್ಟ್ ಮಾಡ್ತೀನಲ್ಲ, ಸೊ ನಂಗೆ ಅದು ಫಿಗರೇಟಿವ್ ವರ್ಕ್ ಟಫ್ ಅಂತ ಅನ್ಸೋದಿಲ್ಲ. ಈಗ ಅಂದ್ರೆ ಮದುಮಗಳದ್ದೇ ಪರ್ಟಿಕ್ಯುಲರ್ ಅಂದ್ರೆ ಮದುಮಗಳ ಕೈಯಲ್ಲಿ ಮದುಮಗಂದು ಫೋಟೋ ಹಾಗೆ ಅವರ ಪರ್ಟಿಕ್ಯುಲರ್ ಫೋಟೋ ಬಿಡಿಸೋದಿಲ್ಲ, ರಾಜಾರಾಣಿ ತರ. ಈಗ ಪಲ್ಲಕ್ಕಿಲಿ ಹೋದಾಗೆ, ಆನೆ ಮೇಲೆ ಕುತ್ಕೊಂಡು ಬಂದ ಹಾಗೆ ಆ ತರ ಎಲ್ಲ ಮಾಡ್ತೇನೆ. ಆನೆ ಮೇಲೆ ಕುತ್ಕೊಳ್ಳಿ ಎಷ್ಟು ಹೊತ್ತು ಬೇಕಾಗ್ತದೆ? ಒಟ್ಟು ಟೋಟಲ್ ನನಗೆ ಬ್ರೈಡಲ್ ಮೆಹಂದಿಗೆ 3 hours ಬೇಕು ಮಿನಿಮಮ್, ಕಂಪ್ಲೀಟ್ ಫುಲ್ ಕೈ ಮತ್ತೆ ಕಾಲಿಗೆ. ಅಷ್ಟು ಪೇಷನ್ಸ್ ಇದ್ರೆ ಏನಾಗುತ್ತೆ ಹಾಕ್ತೇನೆ ಅನ್ಸದಲ್ಲಿ. ಯಾಕಂದ್ರೆ ನಮ್ ಆ 3 ಗಂಟೆ ಕೂತ್ಕೊಂಡು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಅದು ಸುಲಭದ ವಿಷಯ ಅಲ್ಲ. ಅದು ಹೌದು, ಅದು ವರ್ಕ್ ಅಲ್ಲಿ ಇದ್ದಾಗ ಅದು ಗೊತ್ತಾಗುದಿಲ್ಲ. ಮನೆ ಸುತ್ತಮುತ್ತ ಇದ್ದವ್ರು ಬಂದು ನಮ್ಗೊಂಚೂರು ಹಾಕಿ ಡಿಮಾಂಡ್ಗಳಿರ್ತದೆ. ಯಾಕಂದ್ರೆ ಮದುವೆ ಸಂದರ್ಭದಲ್ಲಿ ಹಾಕುವಂತ ಮೆಹಂದಿಗೂ ಬೇರೆ ಟೈಮಲ್ಲಿ ಹಾಕುವಂತ ಮೆಹಂದಿ ತುಂಬಾ ವ್ಯತ್ಯಾಸ ಇರ್ತದೆ ಅಲ್ವಾ? ಅವರು ಪಾದಗಳಿಂದ ಹಿಡಿದು ಕೈ ಒಳಗೆ ಹೊರಗೆ ಹೀಗೆ ಅದ್ಭುತವಾದಂತಹ ಕಾರ್ಯ ಅಂತಾನೆ ಅನ್ಕೊಳ್ಳು. ಅದ್ರ ಜೊತೆಗೆ ನೀವು ಅದೇನೋ ಸೀರೆ ಗುಚ್ಚು ಹಾಕ್ತೀರ? ಸಾರಿ ಗುಚ್ಚು ಸರ್, ನಮ್ಮ ಅಪ್ಪ ಟೈಲರ್, ಸೊ ಮಾಡ್ಬೇಕಾಗ್ತದೆ ಕೆಲವೊಂದು. ನನ್ಗೆ ಅದು ಸಹ ಇಂಟ್ರೆಸ್ಟ್ ನನಗೆ. ಅದ್ರಲ್ಲಿ ಏನು ಹೊಸತನ ಕಂಡು? ಅದ್ರಲ್ಲಿ ಕ್ರೋಶಾ ವರ್ಕ್ ಎಲ್ಲ ಮಾಡ್ತೇನೆ.
ಬೇರೆ ಬೇರೆ ಹೊಸ ಹೊಸತೆಲ್ಲ ಟ್ರೈ ಮಾಡ್ತಾನೆ ಇರ್ತೇನೆ. ಅಲ್ಲ ಇಷ್ಟೆಲ್ಲ ಯಾವಾಗ ಮಾಡ್ತೀರಿ? ಅದೇ ಹೇಳ್ದಾಗೆ ಒಂದಕ್ಕೆಲ್ಲ ಒಂದಕ್ಕೆ ಟೈಮ್ ಕೊಡ್ತಾ ಇರ್ತೇನೆ. ಓಕೆ. ಎಟ್ ಪ್ರೆಸೆಂಟ್ ಅಲ್ಲಿ ನೀವು ಕಂಪ್ಯೂಟರ್ ಟೀಚರ್ ಆಗಿದ್ರಿ. ಶಾಲೆ ಮಕ್ಕಳಿಗೆ ಏನು ಈ ಬಗ್ಗೆ ಆರ್ಟ್ ಬಗ್ಗೆ ನಿಮ್ದು ಕಂಪ್ಯೂಟರ್ ಬಿಟ್ಟ ಅದು ಇದ್ದಿದೆ, ಅದು ಬಿಟ್ಟು ಮಕ್ಕಳಿಗೆ ಆರ್ಟ್ ಬಗ್ಗೆ ಏನಂತ ಏನು ಮಾಡ್ತೀವಿ? ನಾನು ಯಾವಾಗಲೂ ಹೇಳ್ತಾನೆ ಇರ್ತೇನೆ ನನ್ನ ಸ್ಟೂಡೆಂಟ್ಸಿಗೆ, ನಿಮ್ಮ ಇಂಟ್ರೆಸ್ಟಿಂಗ್ ಫೀಲ್ಡಿಗೆ ನೀವು ಫೋಕಸ್ ಮಾಡಿ, ಬೇರೆಯವರ ಪ್ರೆಷರಿಗೆ ನೀವು ಹೆಚ್ಚು ತಲೆ ಕೊಡಬೇಡಿ. ಅಂದರೆ ನಿಮ್ಗೆ ಏನು ಇಂಟ್ರೆಸ್ಟ್ ಉಂಟು ಅದನ್ನ ನೀವು ಕ್ಯಾರಿ ಮಾಡಿ ಲೈಫ್ ಎಂಡ್ವರೆಗೂ. ಎಜುಕೇಷನ್ ಬೇಕು, ಎಜುಕೇಷನ್ ಮಸ್ಟ್. ಅದ್ರ ಜೊತೆನೇ ನಮ್ಗೆ ಏನು ಇಂಟ್ರೆಸ್ಟ್ ಇರ್ತದೆ ಅದನ್ನು ಸಹ ನಾವು ಮಾಡಬೇಕಂತ ನಾನು ಹೇಳೋದು. ಈಗ ನಾನೀಗ MSc ಮಾಡಿದೆ ಅಂತ ನನ್ನ ಆರ್ಟನ್ನು ನಾನು ಬದಿಗೆ ಹಾಕಿದ್ರೆ ನನಗೆ ವ್ಯಾಲ್ಯೂ ಇರ್ತಾ ಇರಲಿಲ್ಲ, ಯಾರು ಸಹ ನನ್ನ ಗುರುತಿಸ್ತಾ ಇರಲಿಲ್ಲ. ಕೆಲವೊಂದು ಪೇರೆಂಟಿಗೆ ಇರ್ತದೆ ಓದುದು ಮಾತ್ರ. ಈಗ ಆರ್ಟ್ ಮಾಡಿದ ಕೂಡಲೇ ಅದು ನಿನಗೆ ಫ್ಯೂಚರಲ್ಲಿ ಏನು ಯೂಸ್ ಆಗ್ತದೆ, ಎಲ್ಲದೂ ಸಹ ಇರ್ತದೆ. ಆರ್ಟಿಗೆ ಬೆಲೆ ಕಡಿಮೆ ಇರ್ಬೋದು ವ್ಯಾಲ್ಯೂ ಕೊಡ್ಲಿಕ್ಕೆ ಹೋದ್ರೆ ಇಲ್ಲಿ, ಆದ್ರೂ ಸಹ ಅದು ನಮ್ಮ ಇದನ್ನು ಗುರುತಿಸ್ಲಿಕ್ಕೆ ನಮ್ಗೆ ಬೇಕು. ನಮ್ಮಲ್ಲಿ ಏನು ಟ್ಯಾಲೆಂಟ್ ಉಂಟು ಅದು ನಾವು ಹೊರಗೆ ಹಾಕ್ಲೇಬೇಕು. ಕೆಲವೊಬ್ರು ಸ್ಪೋರ್ಟ್ಸ್ ಅಲ್ಲಿ ಇರ್ತಾರೆ, ಗರ್ಲ್ಸ್ ಎಲ್ಲ ಒಂದು ಟಿಲ್ 10th ವರೆಗೆ ಸ್ಪೋರ್ಟ್ಸ್ ಅಲ್ಲಿ ಮಾಡ್ತಾರೆ, ಮತ್ತೆ PU ಹೋದ್ಮೇಲೆ ಬಿಟ್ಬಿಡ್ತಾರೆ. ಇನ್ನು ನಾವು ಓದಿದ್ರಲ್ಲ ಯಾರು ಏನ್ ಅನ್ಕೊಳ್ತಾರೆ, ಅದನ್ನ ಹಾಗೆ ಮಾಡಬಾರ್ದು. ನಮ್ಗೆ ಏನ್ ಇಂಟ್ರೆಸ್ಟ್ ಉಂಟು ಅದನ್ನ ನಾವು ಮಾಡ್ಬೇಕಂತ ನನ್ನ ಅಭಿಪ್ರಾಯ. ನಮಗೆ ಒಂದು ದೈವತತ್ವವಾಗಿ ಹೊಂದಿರುವಂತ ಒಂದು ಕಲೆನ ನಾವು ಉಳಿಸ್ಕೊಳ್ಬೇಕು. ಆ ಪ್ರತಿಭೆಯನ್ನ ಸರಿಯಾಗಿ ನಾವು ಬೆಳೆಸಬೇಕು. ಮತ್ತೆ ಇನ್ನೊಂದೇನಂದ್ರೆ ಕೆಲವ್ರ ಸಮಸ್ಯೆ ಏನಂದ್ರೆ ಅವ್ರು ಆರ್ಟ್ ಮಾಡ್ತಾರೆ ಅಂತ ನಾವು ಆರ್ಟ್ ಮಾಡ್ಲಿಕ್ಕೆ ಹೋಗುದು, ಅವ್ರು ಓಡ್ತಾರೆ ಅಂತ ನಾವು ಓಡ್ಲಿಕ್ಕೆ ಹೋದ್ರೆ ಆಗುದಿಲ್ಲ. ನಮ್ಗೆ ಯಾವ್ದು ಸಾಧ್ಯತೆ ಇದೆ ಅದನ್ನು ನಾವು ನೋಡ್ಕೊಳ್ಬೇಕು. ಈಗ ಕೆಲವೊಮ್ಮೆ ನಿಮ್ಮನ್ನ ಗಮನಿಸಿದಾಗ ಆಶ್ಚರ್ಯ ಅನ್ನಿಸ್ತದೆ, ಕೆಲವೊಮ್ಮೆ ಎಷ್ಟು ವರ್ಷ ಕ್ಲಾಸಿಗೆ ಹೋದ್ರು ಬರುದಿಲ್ಲ, ಅದ್ರಲ್ಲೂ ಒಂದೇ ಪ್ರಕಾರ ಹೇಳ್ತಾರೆ. ಅದನ್ನ ಇಷ್ಟೆಲ್ಲ ವೆರೈಟಿಗಳನ್ನ ಕಲ್ತಿದ್ರಲ್ಲ, ಅದು ರಿಯಲಿ ಗ್ರೇಟ್. ಯಾಕಂದ್ರೆ ಹೇಗೆ ಇಷ್ಟೆಲ್ಲ ಮ್ಯಾನೇಜ್ ಮಾಡ್ತೀರಾ ಅನ್ನೋದು ನಮಗೊಂದು ಸವಾಲು ಅಂತ ಅನಿಸ್ತದೆ. ಈಗ ಆರ್ಟ್ಗಳು ಬೇರೆ ಗ್ಲಾಸ್ ಪೇಂಟಿಂಗ್ ಏನಾದ್ರು ಮಾಡ್ತೀರಾ? ಮಾಡ್ಲಿಲ್ಲ, ಮಾಡ್ಬೇಕಂತ ಇದ್ದೇನೆ. ಪೇಂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೇನೆ, ಅದೇ ಟೈಮ್ ಸಿಗ್ಲಿಲ್ಲ ಕರೆಕ್ಟಾಗಿ. ನಮ್ಗೆ ವೀಕೆಂಡ್ ಮಾತ್ರ ಸಿಗುವಂಥದ್ದು, ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಜಾಸ್ತಿ ಕೊಡ್ಬೇಕು. ಬೇರೆ ಆರ್ಡರ್ ಎಲ್ಲ ತಗೊಂಡಿರ್ತೀನಲ್ಲ, ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈ ಆರ್ಟ್ ಮಾಡ್ಬೇಕು ತುಂಬಾ ಏನ್ ಹೇಳ್ತಾರೆ, ಸೈಲೆನ್ಸ್ ಇರ್ಬೇಕು ಅಂತ ಅನ್ಸುತ್ತೆ. ನಾನು ಹೆಚ್ಚಾಗಿ ನೈಟ್ ಟೈಮ್ ಮಾಡ್ತೇನೆ. ಯಾರಾಗಲಿಲ್ಲ, ಎಲ್ಲ ಮಲಗಿರ್ತಾರೆ, ನಾನು ಮಾಡ್ತೇನೆ, ಬೆಳಗ್ಗೆವರೆಗೆ ಕೂತ್ಕೊಳ್ತೇನೆ. ಓಕೆ. ಈಗ ಅದ್ರ ಜೊತೆಗೇನೆ ನೀವು ಬೇರೆ ಯಾವ ಈ ಆರ್ಟ್ ಫೀಲ್ಡ್ ಬಿಟ್ಟು ಬೇರೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ನಿಮಗೆ? ಆರ್ಟೇ ಇಂಟ್ರೆಸ್ಟ್. ಬೇರೆಯವರೆಲ್ಲ ಮಾಡೋದನ್ನ ನೋಡಿ ಎಂಜಾಯ್ ಮಾಡ್ತೇನೆ. ಈಗ ಡಾನ್ಸ್ ಇರ್ಬೋದು, ಸಿಂಗಿಂಗ್ ಎಲ್ಲದೂ ಸಹ ಇಲ್ಲ, ನಾನಿಲ್ಲ, ಬಟ್ ನೋಡಿ ಎಂಜಾಯ್ ಮಾಡ್ತೇನೆ, ಖುಷಿ ಪಡ್ತೇನೆ. ಹಾಗಾದ್ರೆ ಕಾಲೇಜಿಗೆ ಡೇಸ್ಗಳಲ್ಲಿ ಬೇರೆ ಯಾವ್ದಾದ್ರು ಡ್ರಾಮಾ ಅಂತದ್ರಲ್ಲೆಲ್ಲ ಭಾಗವಹಿಸಿದ್ರಾ? ಇಲ್ಲ, ಈಗ ಕಾಲೇಜ್ ಡೇಸ್ ಅಲ್ಲೆಲ್ಲ ಈಗ ಡಾನ್ಸ್ ಎಲ್ಲಾದ್ರೂ ಮಾಡ್ತಾ ಇದ್ದೇನೆ ಅಷ್ಟೇ. ಓಕೆ. ನಿಮ್ಮ ಈಗಿನ ಎಟ್ ಪ್ರೆಸೆಂಟ್ ನೀವೇನು ಟೀಚಿಂಗ್ ಇದು ಮಾಡ್ತಾ ಇದ್ರಿ, ಅಲ್ಲಿ ನಿಮ್ಮ ಆರ್ಟ್ಗೆ ಹೇಗೆ ಅಲ್ಲಿ ಬೆಲೆ ಸಿಗ್ತದೆ? ತುಂಬಾ ಸಪೋರ್ಟ್ ಮಾಡ್ತಾರೆ, ಅಪ್ರಿಶಿಯೇಟ್ ಮಾಡ್ತಾ ಇರ್ತಾರೆ. ಅವರಿಗೂ ಸಹ ಖುಷಿ, ನಾನೇನಾದ್ರೂ ಮಾಡಿದ್ರೆ ಅವರೆಲ್ಲರಿಗೂ ಸಹ ಹೇಳಿ ಅವ್ರು ಖುಷಿ ಪಡ್ತಾ ಇರ್ತಾರೆ. ಅವರಿಗಂದ್ರೆ ನಮ್ಮ ಜೊತೆ ಇರೋರು ಒಂದು ಈಗ ಆರ್ಟ್ ಮಾಡ್ತಾರಂತ ಅವರಿಗೂ ಸಹ ಒಂದು ಖುಷಿ. ಸಪೋರ್ಟ್ ಮಾಡ್ತಾರೆ, ತುಂಬಾ ಎನ್ಕರೇಜ್ ಮಾಡ್ತಾರೆ. ಇನ್ಯಾವ್ದು ಮಾಡ್ತಿದ್ರಿ ಅಂತ ಕೇಳ್ತಾ ಇರ್ತಾರೆ. ಓಕೆ. ಈಗ ಆರ್ಟ್ ಫೀಲ್ಡ್ ಅಲ್ಲೇ ನಾನು ಹೇಳ್ತಾ ಇರೋದು ನಿಮಗೆ, ನೀವು ಯಾವ್ದಾದ್ರು ಎಕ್ಸಿಬಿಷನ್ಗಳಿಗೆ ಪ್ಲಾನ್ ಮಾಡಿದ್ರಾ? ಇಲ್ಲ, ಇದುವರೆಗೂ ಮಾಡ್ಲಿಲ್ಲ. ಯಾಕಂದ್ರೆ ಅಲ್ಲ, ನಿಮ್ದು ಇಷ್ಟೆಲ್ಲ ವೆರೈಟೀಸ್ ಇರುವಾಗ ಯಾವ್ದಾದ್ರು ಎಕ್ಸಿಬಿಷನ್ಗೆ ಅವಕಾಶಗಳು ಬಂದಿದೆ ಅಂತ? ಇಲ್ಲ, ಮಾಡ್ಬೇಕಂತ ಇದ್ದೇನೆ, ಇನ್ನೂ ಸಿಗ್ಲಿಲ್ಲ ಆ ಥರ ಯಾವ್ದು ಅವಕಾಶ. ಬೇರೆ ಈ ಕ್ಲಾಸಿಗೆ ಹೋಗಿ ಆರ್ಟ್ ಮಾಡ್ತಾರಲ್ಲ, ಅದಕ್ಕೂ ನೀವು ಹೀಗೆ ಹಾಬಿಯಾಗಿ ಕಲಿಯೋದಕ್ಕೆ ವ್ಯತ್ಯಾಸ ಇದೆಯಾ? ಕ್ಲಾಸಿಗೆ ಹೋಗಿ ನನ್ನ ಪ್ರಕಾರ ಅವರದ್ದೇ ಆದ ಒಂದಿಷ್ಟು ಟೆಕ್ನಿಕ್ನ ಹೇಳಿಕೊಡ್ಬೋದು. ಇದು ನಮಗೆ ಹೇಗೆ ಅನುಕೂಲ ಆಗ್ತದೆ ಹಾಗೆ ನಾವು ಕಲಿತೇವೆ. ಇದರಲ್ಲಿ ನಾವು ಸ್ವಂತ ಕಲಿಯುವುದಕ್ಕೂ ಕ್ಲಾಸಿಗೆ ಹೋಗೋದಕ್ಕೂ ಡಿಫ್ರೆನ್ಸ್ ಇರ್ತದೆ. ಕ್ಲಾಸಿಗೆ ಹೋಗಿ ಅವರು ಕೆಲವೊಂದು ರೂಲ್ಸ್ನ ಫಾಲೋ ಮಾಡ್ಲಿಕ್ಕೆ ಇರ್ತದೆ, ಅದು ಕಲಿಯುವ ಸ್ಟೂಡೆಂಟ್ಸ್ಗೆ ತುಂಬ ಪ್ರಾಬ್ಲಮ್ ಆಗ್ಬೋದು, ಎಲ್ಲದನ್ನು ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ. ಇದು ನಮಗೆ ಹೇಗೆ ಬೇಗ ಆಗ್ತದೆ ಹಾಗೆ ನಾವು ಕಲಿತೇವಲ್ಲ, ನಮ್ಮ ಕಂಫರ್ಟ್ ಝೋನಿಗೆ ತಕ್ಕಂಗೆ ನಾವು ಕಲಿತೇವೆ. ಪ್ರತಿಯೊಬ್ಬ ಕಲಾವಿದರಿಗೂ ಏನಂದ್ರೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಅಂತ ಬೇಕು. ಹೌದು, ಮನೆಯಲ್ಲಿ ಸಪೋರ್ಟ್ ಇಲ್ಲದ್ರೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ಹುಡುಗಿಯರ ಪರಿಸ್ಥಿತಿ ಸ್ವಲ್ಪ ಕಷ್ಟ. ಈಗ ಆರ್ಟ್ ಫೀಲ್ಡ್ ನೀವು ಡ್ರಾಯಿಂಗ್ ಅನ್ನು ತಗೊಂಡಿದ್ರು ಓಕೆ, ಇನ್ನು ಕೆಲವರು ಸಿಂಗರ್ಸ್ ಇರ್ತಾರೆ, ಡ್ರಾಮಾ ಆರ್ಟಿಸ್ಟ್ ಇರ್ತಾರೆ, ಅವ್ರಿಗೆ ಎಷ್ಟೆಷ್ಟೋ ಹೊತ್ತಿಗೆ ಹೋಗ್ಬೇಕು, ಎಷ್ಟು ಬರಬೇಕು, ಅವ್ರ ಪಾಪ ರಾತ್ರಿ ಆಗ್ತದೆ, ಅದನ್ನೆಲ್ಲ ಇರ್ಬೇಕಾದ್ರೆ ಮನೆಯವರು ಸಹಕಾರ ತುಂಬಾ ದಿನ. ಏನಂದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಶುರು ಮಾಡಿದ ಸ್ವಲ್ಪ ದಿನಗಳಲ್ಲಿ ಒಳ್ಳೆ ಇರ್ತದೆ ಪ್ರೋತ್ಸಾಹಗಳು, ಮತ್ತೆ ಎಲ್ರಿಗೂ ಸಾಕಾಗ್ತದೆ ಅವ್ರು. ಯಾಕಂದ್ರೆ ಅವರು ಅವರ ಪ್ರದರ್ಶನಕ್ಕೆ ಹೋಗೋದು, ಒಟ್ಟಿಗೆ ಹೋದವ್ರು ಸುಮ್ಮನೆ ಹೋಗೋದಲ್ವಾ. ಈ ಮಟ್ಟಿನಲ್ಲಿ ನಿಮ್ಮ ಮನೇಲಿ ಹೇಗಿದೆ? ನಮ್ಮ ಮನೇಲಿ ತುಂಬ ಸಪೋರ್ಟ್ ಮಾಡ್ತಾರೆ. ನನ್ನ ತಂದೆ ತಾಯಿ ಇಬ್ಬರು ಸಹ ಪ್ರತಿ ಒಂದು ಮೆಟೀರಿಯಲ್ ಮೊದಲಿಂದ ಸಹ ಹಾಗೆ, ನನಗೆ ಏನಾದರೂ ಮಾಡ್ಬೇಕಂದ ಕೂಡಲೇ ನನಗೆ ಮಾಡಲೇಬೇಕು, ಅದೇ ತಕ್ಷಣಕ್ಕೆ ನಾನು ಹೇಳಿದ ಕೂಡಲೇ ಎಲ್ಲ ಐಟಮ್ ನನಗೆ ತಂದು ಕೊಡ್ತಾ ಇದ್ರು.
ಅವ್ರಿಗೆ ಪ್ರಾಬ್ಲಮ್ ಇದ್ರೂ ಸಹ ನನಗೆ ಯಾವುದಕ್ಕೂ ಕಡಿಮೆ ಮಾಡ್ತಾ ಇರಲಿಲ್ಲ, ಎಲ್ಲದೂ ಸಹ ತಂದು ಕೊಡ್ತಾ ಇದ್ರು ನನಗೆ, ಮೆಟೀರಿಯಲ್ಸ್ ಆಗಿರ್ಬೋದು. ಎಲ್ಲ ಆರ್ಟ್ ಮಾಡುವಾಗಲೂ ಸಹ ನನಗೆ ಪ್ರತಿಯೊಂದು ಸಪೋರ್ಟ್ ಮಾಡ್ತಾರೆ. ಏನಾದರೂ ಪ್ರಾಬ್ಲಮ್ ಆದಿದ್ರೆ ಇದು ಸರಿಯಾಗಲಿಲ್ಲ ನನಗೆ ಕರೆಕ್ಟಾಗಿ ಗೈಡ್ ಮಾಡ್ತಾ ಇದ್ರು. ಅದೇ ಆ ತರ ಹೇಳುವವರು ಇರ್ಬೇಕು, ಸುಮ್ಮನೆ ಮುಖಸ್ತುತಿ ಹೇಳುವವರು ಆಗುದಿಲ್ಲ. ಏನ್ ಮಾಡಿದ್ರು ನನ್ನ ಮಗಳು ಮಾಡಿದ ಚಂದ ಅಂತ ಹಾಗೆ ಹೇಳಿದ್ರೆ ಆಗುದಿಲ್ಲ, ಬೆಳಿಲಿಕ್ಕೆ ಆಗುದಿಲ್ಲ. ಹೌದು, ಏನೇ ತಪ್ಪು ಮಾಡಿದ್ರು ಸಹ ಅದೇ ಟೈಮಲ್ಲಿ ನನಗೆ ಹೇಳ್ತಾ ಇದ್ರು. ಎಲ್ಲ ತರದ ಸಪೋರ್ಟ್ ನನಗೆ ಪೇರೆಂಟ್ಸ್ ಮಾಡ್ತಾರೆ. ನಿಮ್ಮ ಮುಂದಿನ ಕನಸು ಏನಿದೆ ಅಂತ ಮನೆಯವರ ಮಟ್ಟಿಗೆ ನೀವು ಹೇಳೋದಾದ್ರೆ? ಅದೇ ಮನೆಯವರಿಗೆ ಅಂದ್ರೆ ಮದುವೆ ಆಗ್ಬೇಕು ಅಂತ ಮಾತ್ರ ಕನಸೆ? ಹೌದು, ಮನೆಯವರಿಗೆ ಅದೇ ಕನಸಿರ್ತದೆ. ಬಟ್ ನನಗೆ ಆರ್ಟ್ ಫೀಲ್ಡ್ ಅಲ್ಲೇ ಮುಂದುವರಿಬೇಕಂತ ಒಂದೊಳ್ಳೆ ಒಂದು ಹುಟ್ಟಿದ ಮೇಲೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕನ್ನೋದು ನನ್ನ ಕನಸು. ನಿಮ್ಮೂರಲ್ಲಿ ನಾನು ಶಾಲೆ ತೆಗೆಯೋ ಪ್ಲಾನ್ ಅಲ್ಲಿ ಇದ್ರೆ ಆರ್ಟ್ ಹೆಚ್ಚಿನವ್ರು ಕೇಳ್ತಾ ಇರ್ತಾರೆ. ಯಾಕಂದ್ರೆ ನಾನು ಹೇಳ್ತಾ ಇರೋದು ಕೇವಲ ಒಂದೇ ಪ್ರಕಾರದಲ್ಲ ಅಲ್ಲ. ಹೌದು, ಸೀರೆಗುಚ್ಚು, ಮೆಹಂದಿ, ಗ್ಲಾಸ್ ಪೇಂಟಿಂಗ್, ವಾಲ್ ಪೇಂಟಿಂಗ್, ಲೀಫ್ ಆರ್ಟ್, ಆಮೇಲೆ ರಂಗೋಲಿ, ಇವೆಲ್ಲವನ್ನ ಸೇರಿಸ್ಕೊಂಡು ಏನಾದ್ರು ಅದೇ ಹೆಚ್ಚಿನವ್ರು ಕೇಳ್ತಾ ಇರ್ತಾರೆ. ಅಂದ್ರೆ ಸಣ್ಣ ಪುಟ್ಟ ಮಕ್ಕಳ ತಂದೆ ತಾಯಿ ಹೇಳಿಕೊಡ್ತೀಯ ಅಂತ. ನನಗದೇ ಹೇಳ್ದಂಗೆ ಈಗ ಸ್ಕೂಲಿಗೆ ಹೋಗಿ ಬರೋದ್ರಿಂದ ಟೈಮ್ ಇರುದಿಲ್ಲ, ಬಂದ್ಮೇಲೆ ಬೇರೆ ಪ್ರಿಪರೇಷನ್ ಮಾಡ್ಲಿಕ್ಕೆ ಇರ್ತದೆ. ಮತ್ತೆ ಆತರ ಸ್ಟಾರ್ಟ್ ಮಾಡಿ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಮಾಡಿದ್ಮೇಲೆ ಪಕ್ಕಾ ಮಾಡ್ಕೊಂಡು ಹೋಗ್ಬೇಕು, ಅದಕ್ಕೋಸ್ಕರ ಟೈಮ್ ಕೊಡ್ಬೇಕು. ಮಕ್ಕಳು ನಿಮ್ಮನ್ನು ನಂಬ್ಕೊಂಡು ಹೌದೌದು, ಅದಕ್ಕೋಸ್ಕರ ಹೀಗೆ ಅಕ್ಕಪಕ್ಕ ಮನೆ ಮಕ್ಕಳಿಗೆಲ್ಲ ಹೀಗೆ ಫ್ರೀ ಟೈಮಲ್ಲೆಲ್ಲ ಹೇಳಿಕೊಡ್ತಾ ಇರ್ತೇನೆ ಏನಾದ್ರು ಆ ಥರ. ಕಲರಿಂಗ್ ಬಗ್ಗೆ ಏನು ಅನಿಸ್ತದೆ ನಿಮಗೆ ಆರ್ಟ್ಗಳಲ್ಲಿ? ಕಲರಿಂಗ್ ಆರ್ಟ್ ನಾನಿನ್ನು ಮಾಡಲಿಲ್ಲ. ಅಂದರೆ ಈಗ ಸಿಂಪಲ್ ಆಗಿ ಎಲ್ಲ ಮಾಡ್ತಾ ಇದ್ದೆ, ಕ್ರಯನ್ಸ್ ಅಲ್ಲಿ ಅಥವಾ ಬೇರೆ ವಾಟರ್ ಕಲರ್ ಅಲ್ಲಿ ಎಲ್ಲ. ಈಗ ಒಂದು ಪರ್ಟಿಕ್ಯುಲರ್ ಆಗಿ ಯಾವುದು ಮಾಡಲಿಲ್ಲ, ಮಾಡ್ತಾ ಇದ್ದೇನೆ, ಸ್ಟಾರ್ಟ್ ಮಾಡಿದ್ದೇನೆ ಅಷ್ಟೇ. ಕ್ಯಾನ್ವಾಸ್ ಅಲ್ಲಿ ಟ್ರೈ ಮಾಡ್ತಾ ಇದ್ದೇನೆ ಅಷ್ಟೇ. ಈಗ ನೀವು ಕ್ಲೋತ್ ಪೇಂಟಿಂಗ್ ಏನಾದ್ರು ಮಾಡ್ತೀರಾ? ಇಲ್ಲ, ಕ್ಲೋತ್ ಪೇಂಟಿಂಗ್ ಮಾಡಲಿಲ್ಲ ಇನ್ನು. ಅಂದ್ರೆ ಇನ್ನು ಕಲಿತೀರಾ ಹೇಗೆ ಮಾಡ್ತೀರಿ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಆರ್ಟ್ ಅಲ್ಲಿ ಎಲ್ಲದೂ ಸಹ ನನಗೆ ಮಾಡ್ಬೇಕಂತ ಉಂಟು. ಇರ್ತೀರಿ, ಖಂಡಿತ ಮಾಡ್ಬೋದು ಅಂತ ಅನಿಸ್ತೀರಿ. ಈಗ ಅದನ್ನ ಬಿಟ್ಟು ಈಗ ಆರ್ಟಿಸ್ಟ್ಗಳಿದ್ರು ಒಂದು ಕಾಲದಲ್ಲಿ, ಬ್ಯಾನರ್ ಬರೆಯೋರು, ಅಂದ್ರೆ ಬೋರ್ಡ್ ಬರೆಯೋರು, ರಿಕ್ಷಾಕ್ ಬೋರ್ಡ್ ಬರೆಯೋರು, ಈಗೆಲ್ಲ ಸ್ಟಿಕ್ಕರ್ ಕಟ್ಟಿಂಗ್ ಬಂದ್ಬಿಟ್ಟಿದೆ. ಇಂಥ ಟೈಮಲ್ಲಿ ಎಲ್ಲೋ ಒಂದು ಆರ್ಟಿಸ್ಟ್ಗಳಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ ಅಂತ ಅನಿಸ್ತಾ ಇಲ್ವಾ? ಹೌದು, ಆರ್ಟಿಸ್ಟ್ಗಳಿಗೆ ತುಂಬ ಪ್ರಾಬ್ಲಮ್ ಉಂಟು. ಮತ್ತು ಆರ್ಟಿಗೆ ಅದಕ್ಕೆ ತಕ್ಕಾದಂಥ ಬೆಲೆ ಕೊಡೋದು ಇಲ್ಲ ಹೇಳ್ಬೇಕಂದ್ರೆ. ಆ ಆರ್ಟ್ ಮಾಡಲಿಕ್ಕೆ ಎಷ್ಟು ಶ್ರಮ ಪಟ್ಟಿರ್ತೇವೆ ಅಂತ ಆರ್ಟಿಸ್ಟ್ ಮಾತ್ರ ಹೇಳ್ತಾರೆ ಅಷ್ಟೇ. ಅದರ ವ್ಯಾಲ್ಯೂ ಆರ್ಟಿಸ್ಟ್ ಮಾತ್ರ ಗೊತ್ತಿರ್ತದೆ. ಒಂದು ಆರ್ಟಿನ ಬೆಲೆ ಇನ್ನೊಂದು ಆರ್ಟಿಸ್ಟಿಗೆ ಮಾತ್ರ ಗೊತ್ತಿರ್ತದೆ. ಇವರಿಗೆ ನೋಡಿದವರಿಗೆ ಪೆನ್ಸಿಲ್ ಸ್ಕೆಚ್ ಏನು ಅನಿಸ್ತದೆ, ಎಷ್ಟು ರಾತ್ರಿ ನಿದ್ದೆ ಬಿಟ್ಟಿದ್ದಾರೆ. ಹೌದು, ನಿದ್ದೆ ಬಿಟ್ಟು ಮತ್ತೆ ಅದಕ್ಕೆ ಅದರ ಡೆಡಿಕೇಶನ್ ಮತ್ತೆ ನಮ್ಮ ಟೈಮ್ ಎಲ್ಲದೂ ಸಹ ಮ್ಯಾಟರ್ ಆಗ್ತದೆ ಅದ್ರಲ್ಲಿ. ಖಂಡಿತ ಅದ್ಭುತವಾದಂತ ಮಾತನ್ನು ಹೇಳಿದ್ರಿ. ಯಾಕೆಂದ್ರೆ ಅದು ಪ್ರತಿಯೊಂದರಲ್ಲಿ ಹಾಗೆ, ಒಬ್ಬ ಕಲಾವಿದನ ಕಷ್ಟ ಇನ್ನೊಬ್ಬ ಕಲಾವಿದನಿಗೆ ಮಾತ್ರ ಅರ್ಥ ಆಗ್ಲಿಕ್ಕೆ ಸಾಧ್ಯ. ಒಬ್ಬ ಬಡವನ ಕಷ್ಟ ಇನ್ನೊಬ್ಬ ಬಡವನಿಗೆ ಮಾತ್ರ ಅರ್ಥ ಆಗ್ಲಿಕ್ಕೆ ಸಾಧ್ಯ, ಯಾಕಂದ್ರೆ ನಾವು ಅನುಭವಿಸಿದ್ದು. ಸೊ ಸೇಮ್ ಇರ್ಬೇಕಾದ್ರೆ ಅವ್ರಿಗೆ ಗೊತ್ತಾಗುತ್ತೆ, ನಾವು ಸಹ ಹೀಗೆ ಎಷ್ಟು ಕಷ್ಟ ಇದೆ ಅಂದ್ಕೊಂಡು. ಅದ್ರ ಜೊತೆಗೇನೆ ಈಗ ಎಷ್ಟೋ ಆರ್ಟ್ ಎಕ್ಸಿಬಿಷನ್ಗಳು ಆಗ್ತಾ ಇದ್ದು ಇದು ತುಂಬಾ ಕಡಿಮೆ ಇದೆ ಅಂತ ಅನಿಸ್ತಾ ಇಲ್ವಾ? ಹೌದು, ಈಗ ಕಡಿಮೆನೆ ಹೇಳ್ಬೇಕಂದ್ರೆ. ಈಗ ಅದ್ರ ಜೊತೆಗೇನೆ ನಮ್ಮ ಪಾರಂಪರಿಕ ಆರ್ಟ್ಗಳ ಬಗ್ಗೆ ಏನು ಅನಿಸ್ತಾ ಇದೆ? ನಾನು ಹೇಳ್ತಾ ಇರೋದು ಎಸ್ಪೆಷಲಿ ತಂಜಾವೂರು ಶೈಲಿ, ಕಾರ್ನಾಟಿಕ್, ಮೈಸೂರು, ಇದ್ರ ಬಗ್ಗೆ ಏನು ಅನಿಸ್ತದೆ? ಅದೆಲ್ಲ ಈಗ ಕ್ಷೀಣಿಸ್ತಾ ಇದೆ ಅನಿಸ್ತಾ ಉಂಟು. ಅದ್ರ ಬಗ್ಗೆ ಏನಾದ್ರು ಒಲವನ್ನು ತೋರಿಸಿದ್ರೆ? ಟ್ರೈ ಮಾಡ್ಬೇಕಂತ ಉಂಟು ನನಗೆ ಅದೆಲ್ಲದೂ ಸಹ. ನಾನು ನೋಡ್ತೇನೆ, ನೀವು ಹೇಳ್ದಂಗೆ ಬೇರೆ ಬೇರೆ ಕಲಾವಿದರೆಲ್ಲ ಮಾಡೋದು ನಾನು ನೋಡ್ತೇನಲ್ಲ, ನನಗೂ ಸಹ ಮಾಡ್ಬೇಕು ಅಂತ ಅನಿಸ್ತದೆ. ಅದನ್ನೆಲ್ಲ ಹಾಗೆ ಲಿಸ್ಟ್ ಅಲ್ಲಿ ಇಟ್ಟಿದ್ದೇನೆ. ಇದಾದ್ಮೇಲೆ ಅಂತವರು ಅವರು ತುಂಬಾ ಅದ್ಭುತವಾದಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಉಡುಪಿಯಲ್ಲೇ ಆರ್ಟ್ ಗ್ಯಾಲರಿಗಳಿವೆ, ಬಹಳಷ್ಟು ಕೆಲಸವನ್ನು ಮಾಡುವವರಿದ್ದಾರೆ, ತುಂಬಾ ಚೆನ್ನಾಗಿರೋ ಆರ್ಟ್ಗಳನ್ನ ಮಾಡುವಂತವ್ರು. ಆಮೇಲೆ ಮರಳು ಶಿಲ್ಪದ ಬಗ್ಗೆ ತುಂಬಾ ಇಲ್ಲಿ ಕೆಲಸ. ಮರಳು ಶಿಲ್ಪದ ಬಗ್ಗೆ ಏನು ಅನಿಸ್ತದೆ? ಅದು ಸಹ ನಾನು ನೋಡ್ತಾ ಇದ್ದೇನೆ, ಬೇರೆ ಆರ್ಟಿಸ್ಟ್ನೆಲ್ಲ ನೋಡ್ಬೇಕು, ಟ್ರೈ ಮಾಡ್ಬೇಕು. ಟ್ರೈ ಮಾಡ್ತೀರಿ, ಹೇಗೂ ಕಡಲ ಬದಿಗೆ ಇದ್ದೀರಿ. ಒಂದ್ ದಿವಸ ಈಗ ಸುಮ್ನೆ ಓದ್ಕೊಂಡು ಪ್ರದರ್ಶನ ಮಾಡದಿದ್ರು ಸುಮ್ನೆ ಕೂತ್ಕೊಂಡು ಒಂದು ಟ್ರೈ ಮಾಡ್ಕೊಂಡು ಬರ್ಬೋದು ಅಂತ ಅನಿಸ್ತಾ ಇದೆ ಅಲ್ವಾ? ಅದ್ರ ಜೊತೆಗೆ ಸ್ಫೂರ್ತಿ, ಈಗ ಹೊಸದಾಗಿ ಯೋಚನೆಗಳೇನಿದೆ ನಿಮಗೆ? ಈ ತರ ಮಾಡಿದ್ರೆ ಒಳ್ಳೆ ಇತ್ತು ಅಥವಾ ನಾನು ಇಂಥದ್ದೇ ಮಾಡ್ಬೇಕು ಅನ್ನೋಂತ ಏನೋ ಯೋಚನೆಗಳಿದೆ? ಅದೇ ರಂಗೋಲಿಲಿ ಪೋರ್ಟ್ರೈಟ್ ಮಾಡ್ಬೇಕಂತ ಉಂಟು ತಲೆಯಲ್ಲಿ, ಅದನ್ನ ಮಾಡಬೇಕು. ಮತ್ತೆ ಪೇಂಟಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ನಲ್ಲ, ಪೇಂಟಿಂಗ್ ಮಾಡಲಿಕ್ಕೆ ಎಲ್ಲ ಮೆಟೀರಿಯಲ್ಸ್ ಎಲ್ಲ ತಗೊಂಡಿದ್ದೇನೆ, ಮಾಡಬೇಕು. ಒಂದು ದೊಡ್ಡ ಸೈಜಲ್ಲಿ ಒಂದು ಪೇಂಟಿಂಗ್ ಮಾಡ್ಬೇಕಂತ ಉಂಟು. ಓಕೆ, ಅದೇ ರೀತಿಯಾಗಿ ಈ ಸ್ಟೇಜ್ ಅಲ್ಲಿ ಸಾಂಗ್ ಹೇಳ್ತಾ ಲೈವ್ ಏನು ಕಾವ್ಯಕಲಾ ಕುಂಚ ಅಂತ ಹೇಳ್ತಾರೆ, ಆ ತರದ್ದು ಏನಾದ್ರು ಪ್ಲಾನ್? ಅದು ಸಹ ಅದೆಲ್ಲದು ಸಹ ತಲೆಯಲ್ಲಿ ಉಂಟು ಮಾಡ್ಬೇಕಂತ. ಅದಕ್ಕಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಅಂದ್ರೆ ಲೈವ್ ಪರ್ಫಾರ್ಮೆನ್ಸ್ ಅಂದಾಗ ಸ್ವಲ್ಪ ಪ್ರಾಕ್ಟೀಸ್ ಜಾಸ್ತಿನೇ ಬೇಕಾಗ್ತದೆ.
ಇದಕ್ಕಾದ್ರೆ ನಾವು ಪೆನ್ಸಿಲ್ ಸ್ಕೆಚ್ ಎಲ್ಲ ಮಾಡೋದಾದ್ರೆ ನಮಗೆ ಯಾವಾಗ ಟೈಮ್ ಇರ್ತದೆ ಆವಾಗ ನಾವು ಮಾಡ್ತಾ ಇರ್ತೇವೆ, ಮತ್ತೆ ಬಿಡ್ತೇವೆ, ಮತ್ತೆ ಮಾಡ್ತೇವೆ ಹಾಗೆ. ಬಟ್ ಇದು ಲೈವ್ ಆರ್ಟಿಗೆಲ್ಲ ತುಂಬಾ ಪ್ರಾಕ್ಟೀಸ್ ಬೇಕಾಗ್ತದೆ, ಮಾಡ್ಬೇಕು ಅದಕ್ಕೆ. ಹೇಗೆ ಅದನ್ನೆಲ್ಲ ನೋಡಿದ್ರೆ ಹೇಗೆ ಸ್ಟೋರಿಗೆ ಹೇಗೆ ಅದ್ರ ಬಗ್ಗೆ ಆಸಕ್ತಿ ಏನಾದ್ರು ಬೆಳೆಸ್ಕೊಂಡಿದ್ರೆ? ಹಾ ಅದೇ ಹೀಗೆ ಬೇರೆ ಕಲಾವಿದರನ್ನು ನೋಡಿ ಒಂದು ಸ್ವಲ್ಪ ನಮಗೆ ಇಂಟ್ರೆಸ್ಟ್ ಮಾಡಬೇಕಂತ. ಓಕೆ ಓಕೆ ಓಕೆ. ಕೊನೆಯದಾಗಿ ನಿಮಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಏನು ಅನಿಸ್ತಾ ಇದೆ? ಹೀಗೆ ಎಲ್ಲ ಕಲಾವಿದರಿಗೆ ಈ ಥರ ಒಂದು ಸಪೋರ್ಟ್ ಮಾಡೋದು. ನಾವು ಎಲ್ಲೋ ನಮ್ಮ ಟ್ಯಾಲೆಂಟ್ ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ, ನಮ್ಮಂಥವ್ರನ್ನ ಗುರುತಿಸ್ತಿದ್ದೀರಲ್ಲ, ಅದು ತುಂಬ ಖುಷಿ ಅನಿಸ್ತದೆ. ಇನ್ನೂ ಹೆಚ್ಚು ಕಲಾವಿದರಿಗೆ ಈ ಥರ ಅವಕಾಶ ಸಿಕ್ಕಲಿ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯಕ್ಕೆ ನಮ್ಮದು ಧನ್ಯವಾದಗಳು. ಅದರ ಜೊತೆಗೆ ನಮ್ಮದು ನಿಮಗೊಂದು ಧನ್ಯವಾದ ಇದೆ. ಏನಂದರೆ ನಿಮ್ಮ ಆರ್ಟ್ಗಳು ಇನ್ನಷ್ಟು ವಿಸ್ತರಣೆ ಆಗಲಿ. ನೀವೇನು ತುಂಬ ಪ್ರಾಕಾರಗಳನ್ನು ನೀವು ಅದರಲ್ಲಿ ಕಲ್ತುಕೊಳ್ತಾ ಇದ್ರಿ, ಅದು ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಇರಲಿ. ಅದೇ ರೀತಿಯಾಗಲಿ ಇನ್ನಷ್ಟು ಕೀರ್ತಿಗಳು ನಿಮ್ಮನ್ನು ಅರಸಿಕೊಂಡು ಬರಲಿ. ಅದಕ್ಕೆ ಬೇಕಾದಂಥ ಸರ್ವಶಕ್ತಿ ಸಾಮರ್ಥ್ಯ ದೇವರು ನಿಮ್ಗೆ ಕೊಡಲಿ ಅಂತ ನಮ್ಮ ಸ್ಪಂದನ ವಾಹಿನಿಯ ವೀಕ್ಷಕರ ಕಡೆಯಿಂದ ಮತ್ತು ನಮ್ಮ ಸ್ಪಂದನ ವಾಹಿನಿ ಕಡೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮ ಇಲ್ಲಿ ಮುಗಿಯುತ್ತೆ. ನಿರಂತರವಾದಂಥ ಕಲಾವಿದರ ಪ್ರೋತ್ಸಾಹ ಈ ಕಾರ್ಯಕ್ರಮದ ಮುಖ ಆಗುತ್ತೆ. ಮತ್ತೊಮ್ಮೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.